ಭಾರತದ ಉಡುಪುಗಳ ಖ್ಯಾತ ಬ್ರ್ಯಾಂಡ್ ಎಫ್ಪಿಬಿ ಹಬ್ಬದ ಸಂದರ್ಭದಲ್ಲಿ ಹಮ್ಮಿಕೊಂಡ ವಿಶೇಷ ಉಡುಪುಗಳ ಸಂಗ್ರಹ ಪ್ರದರ್ಶನವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ನಗರದ ಸಿಟಿ ಸೆಂಟರ್ ಮಾಲ್ನಲ್ಲಿ ರವಿವಾರ ಚಾಲನೆ ನೀಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ರಿಷಬ್ ಶೆಟ್ಟಿ ಅವರು, ಕನ್ನಡ ಶಾಲೆಗಳು ಉಳಿಯಬೇಕು ಎನ್ನುವ ಆಶಯದೊಂದಿಗೆ ನಿರ್ಮಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಲನಚಿತ್ರಕ್ಕೆ ಮಂಗಳೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತು 75 ದಿನ ಪ್ರದರ್ಶನ ಕಾಣುವಂತಾಗಿದೆ. ಕನ್ನಡಿಗರ ಬೆಂಬಲಕ್ಕೆ ವಂದನೆಯನ್ನ ಅರ್ಪಿಸಿದ್ರು. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರಗಳನ್ನು ಬೆಂಬಲಿಸಿ ಕನ್ನಡ ಶಾಲೆ ಉಳಿಸಿ, ಅದೇ ರೀತಿ ಮಕ್ಕಳು, ಪುರುಷರು, ಮಹಿಳೆಯರಿಗೆ ಸೇರಿದಂತೆ ಎಲ್ಲರಿಗೂ ಬೇಕಾದ ಉಡುಪುಗಳನ್ನು ಹೊಂದಿರುವ ಎಫ್ಪಿಬಿ ಮಳಿಗೆಯನ್ನ ಬೆಂಬಲಿಸಿ ಎಂದು ರಿಷಬ್ ಶೆಟ್ಟಿ ಶುಭ ಹಾರೈಸಿದ್ರು. ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾಡಿರೋ ಸಿನಿಮಾ. ಸೊ ಅದು ಮಂಗಳೂರಲ್ಲಿ ನಾರ್ಮಲಿ ಕನ್ನಡ ಸಿನಿಮಾಗಳು ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ ಅಂತ ಓಡುತ್ತೆ ಅಂತ ಹೇಳ್ತಾರೆ. ಆದರೆ ಮಂಗಳೂರಲ್ಲಿ ಅದನ್ನು ಸುಳ್ಳಾಗಿಸಿ ಒಂದು ಕನ್ನಡ ಸಿನಿಮಾ 75 ದಿನದತ್ತ ಓಡ್ತಾ ಇದೆ. ಆ್ಯಂಡ್ ಯಾವ ಸಿನಿಮಾಗೂ, ಬೇರೆ ಭಾಷೆಯ ಸಿನಿಮಾಗಳಿಗೂ ಕೂಡ ಕೊಡದೇ ಇರೋಷ್ಟು ಶೋಸ್ಗಳನ್ನು ಮಂಗಳೂರಲ್ಲಿ ನಮ್ಗೆ ಕೊಟ್ಟರು. ಇಲ್ಲಿವರೆಗೆ ಬಾಹುಬಲಿ ಸಿನಿಮಾಗೆ 35 ಶೋ ಕೊಟ್ಟಿದ್ರು. ಆ್ಯಂಡ್ ಇಲ್ಲಿ ಸರ್ಕಾರಿಗೆ 38 ಶೋ ಕೊಟ್ಟು ಅದನ್ನು ನೀವೆಲ್ಲರೂ ಹೌಸ್ಫುಲ್ ಮಾಡಿದ್ರಿ. ಸೊ FPB ನಾನು ಮೊದಲಿಂದನೂ ಪ್ರಿಫರ್ ಮಾಡೋಂಥ ಒಂದು ಬ್ರ್ಯಾಂಡ್. ಅಂದರೆ ಬಿಗ್ ಬಜಾರ್ಗೆ ನಮಗೇನು ಹೊಸದಲ್ಲ. ಸೊ ನಿಮ್ಮ ಬಿಗ್ ಬಜಾರ್ ಲಾಂಚ್ ಆದಾಗಿಂದ, FPB ಲಾಂಚ್ ಆದಾಗಿಂದ ನಾನು ಯಾವತ್ತೂ ಇಲ್ಲಿ ಈ ಬ್ರ್ಯಾಂಡನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಈಗಲೂ ಕೂಡ ನಿಮ್ಮ FPB ಬ್ರ್ಯಾಂಡನ್ನೇ ಹಾಕ್ಕೊಂಡಿದ್ದೀನಿ ನಾನು. ಈ ಸಂದರ್ಭದಲ್ಲಿ ಖ್ಯಾತ ರೂಪದರ್ಶಿಗಳಿಂದ ಎಫ್ಪಿಬಿ ಉಡುಪುಗಳ ಪ್ರದರ್ಶನ, ಮನೋರಂಜನಾ ಕಾರ್ಯಕ್ರಮ ನಡೆಯಿತು. ಇನ್ನು ರಿಷಬ್ ಶೆಟ್ಟಿಯವರ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡುವಿನ ಬಾಲ ನಟರು ಕೂಡ ಭಾಗವಹಿಸಿದ್ರು. ಬಿಗ್ ಬಜಾರ್ ಎಫ್ಪಿಬಿ ಮಳಿಗೆಯ ಸ್ಟೋರ್ ಮ್ಯಾನೇಜರ್ಗಳಾದ ಮಾರನ್ ಹಾಗೂ ಶಿವಕುಮಾರ್ ಅವರು ರಿಷಬ್ ಶೆಟ್ಟಿ ಹಾಗೂ ಅವರ ತಂಡವನ್ನ ಸ್ವಾಗತಿಸಿದ್ರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.